ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಅವರು ದೈವಜ್ಞ ಬ್ರಾಹ್ಮಣ ಸಮಾಜದ ವಿರುದ್ಧ ದುರುದ್ದೇಶಪೂರ್ವಕವಾದ ಹೇಳಿಕೆ ನೀಡುತ್ತಿರುವುದಕ್ಕೆ ದೈವಜ್ಞ ಬ್ರಾಹ್ಮಣರ ಸಂಘ ಖಂಡನೆ ವ್ಯಕ್ತಪಡಿಸಿದೆ. ಈ ಕುರಿತಾಗಿ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೈವಜ್ಞ ಬ್ರಾಹ್ಮಣರ ಸಂಘದ ಮುಖಂಡರು, ಕೆಪಿ ನಂಜುಂಡಿ ಅವರು ದೈವಜ್ಞ ಬ್ರಾಹ್ಮಣ ಸಮಾಜವನ್ನು ಹೀಯಾಳಿಸುತ್ತಾ ಹಲವಾರು ಬಾರಿ ಹೇಳಿಕೆ ನೀಡಿದ್ದಾರೆ. ದೈವಜ್ಞ ಬ್ರಾಹ್ಮಣ ಸಮಾಜದ ಬಗ್ಗೆ ಬಹಳ ಹಗುರವಾಗಿ ಹಾಗೂ ಕೆಟ್ಟದಾಗಿ ಬಣ್ಣಿಸಿ ಮಾತನಾಡುವ ಪ್ರವೃತ್ತಿಯನ್ನು ಹಾಗೆ ಮುಂದುವರಿಸಿಕೊಂಡು ಬಂದಿರುವುದು ಬಹಳ ನೋವಿನ ಸಂಗತಿಯಾಗಿದೆ. ಸರ್ಕಾರ ಕೂಡಲೇ ಇವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. 1 ಗಂಟೆ 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅದರಲ್ಲಿ 45 ನಿಮಿಷಗಳ ಕಾಲ ದೈವಜ್ಞ ಬ್ರಾಹ್ಮಣ ಸಮಾಜವನ್ನು ಹೀನಾಯವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನು ಮಾತ್ರ ಜೋಡಿಸಲಿಕ್ಕೆ ಸಮಯದ ಮಿತಿ ಇರುವ ಕಾರಣ ಒಂದು 5 ನಿಮಿಷದಷ್ಟು ಅದನ್ನು ಎಡಿಟ್ ಮಾಡಿದ್ದೀನಿ. ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ವಿಸ್ತೃತ ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಅದು ಇನ್ನೂ ಕೂಡ ಸ್ವಲ್ಪ ಕೇಳಲಿಕ್ಕೆ ಬಹಳ ಕಿವಿಗೂ ಸ್ವಲ್ಪ ಭಾರ ಆಗುತ್ತೆ. ಬಹಳ ದುಃಖದ ವಿಷಯ. ಇನ್ನೂವರೆಗೂ ದೈವಜ್ಞ ಸಮಾಜ ಯಾವುದೇ ಮುನ್ನಡೆಗೂ ಬರಲಿಲ್ಲ. ಇವರು ಹೇಳ್ತಾರೆ ಇದರಲ್ಲಿ ರಾಜಕೀಯ ಮನ್ನಣೆ ಬಂದಿದ್ದಾರೆ ಅಂತ. ಅದು ಒಂದು ಇಬ್ರು MLA ಒಬ್ಬ ಕಾರ್ಪೊರೇಟ್ರು